ಕಟಪಾಡಿ ಇನ್ನಂಜೆ ಶಿರುವ ಭಾಗದ ಜನರ ಬಹುಕಾಲದ ಕನಸೇನು ಈಡೇರಿದೆ. 11.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನಂಜೆಯಲ್ಲಿ ರೈಲು ನಿಲ್ದಾಣ ಪುನರ್ ನಿರ್ಮಾಣಗೊಂಡಿದೆ. ಆದರೆ ಈ ನಿಲ್ದಾಣವೀಗ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, 620 ಮೀಟರ್ ಉದ್ದದ ದ್ವಿಪಥ ಹಳಿ ಜೋಡಣೆ ಕ್ರಾಸಿಂಗ್ ಪಾಸಿಂಗ್ ಸ್ಟೇಷನ್, 540 ಮೀಟರ್ ಪ್ಲಾಟ್ಫಾರಂ, ವೈರ್ಲೆಸ್ ಸಂವಹನ ವ್ಯವಸ್ಥೆಯ ಜೋಡಣೆ ಕಾರ್ಯ ಬಹುತೇಕ ಪೂರ್ಣಗೊಂಡ ಸುಸಜ್ಜಿತ ರೈಲು ನಿಲ್ದಾಣವಿದು. ಉಡುಪಿ ಜಿಲ್ಲೆಯ ಇನ್ನಂಜೆಯ ರೈಲು ನಿಲ್ದಾಣದ ದೃಶ್ಯ ಇದು. ಆದ್ರೇನು ಮಾಡುವುದು? ಸರ್ಕಾರ ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ರು ಈ ಭಾಗದ ಜನರ ಪ್ರಮುಖ ಬೇಡಿಕೆಯೇ ಇನ್ನೂ ಈಡೇರಲಿಲ್ಲ. ಮುಖ್ಯವಾಗಿ ಮುಂಬೈ, ಬೆಂಗಳೂರಿನಂತಹ ಪ್ರಮುಖ ಊರುಗಳಿಂದ ಬರುವ ಮತ್ತು ಹೋಗುವ ರೈಲುಗಳಿಗೆ ನಿಲ್ಲುತ್ತಿಲ್ಲ. ಹೀಗಾಗಿ ಈ ನಿಲ್ದಾಣದ ಸ್ಥಿತಿ ಊರವರಿಗೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತಾಗಿದೆ. ಇನ್ನಂಜೆ ರೈಲು ನಿಲ್ದಾಣದ ಮೂಲಭೂತ ಕೊರತೆಯನ್ನು ಮನಗೊಂಡು ಈ ಭಾಗದ ಬಹುಕಾಲದ ಬೇಡಿಕೆಯಾದ ಜನರ ಏನು ಈ ಇನ್ನಂಜೆ ರೈಲು ನಿಲ್ದಾಣ ಮೇಲ್ದರ್ಜೆಗೆ ಇರುವ ಬೇಡಿಕೆಯನ್ನು ನಮ್ಮ ಸಂಸದೆಯಾದ ಶೋಭಾ ಕರಂದ್ಲಾಜೆಯವರು ಈಡೇರಿಸಿ ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಇನ್ನಂಜೆ ರೈಲು ನಿಲ್ದಾಣ ಮೇಲ್ದರ್ಜೆಗೇರಿದೆ. ಆದರೆ ಇಲ್ಲಿ ಕಾಟಾಚಾರಕ್ಕೆ ಒಂದು ಪ್ಯಾಸೆಂಜರ್ ರೈಲು ಒಂದು ನಿಲ್ಲುತ್ತೆ ವಿನಃ ಈ ಭಾಗದ ಜನರು ಅತಿ ಹೆಚ್ಚು ಮುಂಬೈ ಮತ್ತು ಬೆಂಗಳೂರು ಉದ್ಯೋಗ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಆರಿಸಿಕೊಂಡಿದ್ದರಿಂದ ಇಲ್ಲಿ ಅತೀ ಅಗತ್ಯವಾಗಿ ಮುಂಬೈ ಹಾಗೂ ಬೆಂಗಳೂರು ರೈಲು ನಿಲುಗಡೆ ಆಗಲೇಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಏನು ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಇನ್ನಂಜೆ ರೈಲು ನಿಲ್ದಾಣ ಮೇಲ್ದರ್ಜೆಗೇರಿದೆ, ಆದ್ದರಿಂದ ಅದರ ಸದುಪಯೋಗ ಆಗಬೇಕಾದ್ರೆ ಇಲ್ಲಿ ಮುಂಬೈ ಮತ್ತು ಬೆಂಗಳೂರು ರೈಲು ಖಂಡಿತವಾಗಿ ನಿಲುಗಡೆ ಆಗಲೇಬೇಕು. ಉಡುಪಿ ಮತ್ತು ಪಡುಬಿದ್ರೆ ರೈಲ್ವೆ ನಿಲ್ದಾಣಗಳ ನಡುವಿನ ಇನ್ನಂಜೆಯಲ್ಲಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿಯಾಗಿರುವುದರಿಂದ ಇನ್ನಂಜೆ ಪಾಂಗಳ ಜಂಟಿ ಗ್ರಾಮಗಳು ಮಾತ್ರವಲ್ಲದೆ ಶಂಕರಪುರ, ಸುಭಾಷ್ ನಗರ, ಕುರ್ಕಾಲು, ಕುಂಜಾರುಗಿರಿ, ಕಟಪಾಡಿ, ಮಟ್ಟು, ಶಿರುವ, ಪಾದೂರು, ಹೆರೂರು, ಬಂಟಕಲ್ಲು, ಉಳಿಯಾರಗೋಳಿ, ಕಾಪು ಸಹಿತ ವಿವಿಧ ಗ್ರಾಮಗಳ ಜನರಿಗೆ ಅನುಕೂಲ ಇದೆ. ಈ ಭಾಗದ ಜನ ಬೆಂಗಳೂರು, ಮುಂಬೈ, ಗೋವಾದಂತಹ ಊರುಗಳಲ್ಲಿ ಉದ್ಯೋಗ ಮತ್ತು ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಆದ್ರೇನು ಉಪಯೋಗ? ಇವರೀಗ ಪಡುಬಿದ್ರೆ ಅಥವಾ ಉಡುಪಿ ನಿಲ್ದಾಣದಲ್ಲೇ ರೈಲನ್ನ ಹಿಡಿಯಬೇಕಾಗಿದೆ ಅಥವಾ ಅಲ್ಲಿ ಇಳಿದು ಊರಿಗೆ ಬರಬೇಕಾಗಿದೆ. ಹೀಗಾಗಿ ಇಲ್ಲಿ ಎಲ್ಲಾ ರೈಲುಗಳನ್ನ ನಿಲುಗಡೆ ಮಾಡಬೇಕು ಎಂಬುದು ಗ್ರಾಮಸ್ಥರ ಬೇಡಿಕೆಯಾಗಿದೆ. ಕರಾವಳಿ ದಕ್ಷಿಣ ಕನ್ನಡ ಭಾಗದಕ್ಲೆಗ್ ಮೂಲು ಎಂಕ್ಲೆಗ್ ಪನ್ನಗ ಮೂಲು ಸ್ಟೇಷನ್ ಅಂಡ ಸ್ಟೇಷನ್ ಆತಂಡು ಆಲ್ರೆಡಿ ಮೇಲ್ದರ್ಜೆಗ್ಲ ಆತಂಡು ಅಂಡ ಮೂಲು ಮುಖ್ಯವಾದ ಬ್ಯಾಂಗ್ಳೂರು ಬಕ್ಕ ಬಾಂಬೆದ ಟ್ರೈನ್ ಉಂತೋಡು ದೇ ಪನ್ನಗ ಮೂಲು ಇನ್ನಂಜೆ ಗ್ರಾಮೋಡು ಪನ್ನಗ ಕಾಪು ಮಸ್ತ್ ಜನ ಬಾಂಬೆಡ್ ತನ್ನ ಉದ್ಯೋಗ ಮಲ್ಪರೆಗೋಸ್ಕರ ತನ್ನ ಹೊಟ್ಟೆಪಾಡಿಗೋಸ್ಕರ ಬೊಂಬೈಡ್ ಬೇಲೆ ಮಲ್ಪನಕ್ಲುಲ್ಲೇರು ಅಕುಲು ಅರ್ಜೆಂಟ್ ಆದ ಅಥವಾ ಊರಿಗೆ ಮದ್ಮೆಗೆ ಆವಡು ಒಯ್ಕಾಂಡಲ್ಲ ಅರ್ಜೆಂಟ್ ಆದ ಊರಿಗೆ ಬನ್ನಾಗ ಮೂಲು ಎಂಕ್ಲೆಗೆ ಉಡುಪಿಡು ಪನ್ನ ಇಂದ್ರಾಳಿ ಸ್ಟೇಷನ್ ಉಪ್ಪುಂಡು ಸ್ಟೇಷನ್ ಎಂಕ್ಲೆಗೆ ಇನ್ನಂಜೆಡ್ದು ಇಂದ್ರಾಳಿ ಸ್ಟೇಷನ್ ಅಥವಾ ಅಲ್ತಿರ್ದು ಇಡಕ್ಕೆ ಬರೋಡು ಒಂದು 500 ರೂಪಾಯಿದ ಖರ್ಚು ಉಂಡು. ರಿಕ್ಷೋಗೆ ಆವಾಡು, ಟ್ಯಾಕ್ಸಿ ಆಡು ಪನಗ ಮಸ್ತ್ ಲಗೇಜ್ ಪುರ ಇತ್ತಂಡ ರಿಕ್ಷೋಡ್ ಬರ್ರೆ ಅಪ್ಪ ಟ್ಯಾಕ್ಸಿಗೆ ಆವಾಡು ಅಗಳಿಗೆ ಒಂದು ಇದು ಖರ್ಚು ಉಂಡು. ಮಸ್ತ್ ಬಂಗೋಡು ಎಲ್ಲ ಬತ್ತದು ಟ್ರೈನ್ ಜಪ್ಪುನಕಲು ಉಲ್ಲೇರು ಅಂಚಸ್ರ ಅದು ಮೂಲು ಇನ್ನಂಜೆ ಸ್ಟೇಷನ್ಡೇ ಒಂಜಿ ಉಂತುನ ವ್ಯವಸ್ಥೆ ಆಡಿತ್ತಂಡ ಮಸ್ತ್ ಎಡ್ಡೆ ಇತ್ತಂಡು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ ಈ ಊರ ರೈಲು ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಿದೆ. ಆದ್ರೆ ಸ್ಥಳೀಯ ಜನರ ಮುಖ್ಯ ಬೇಡಿಕೆಯನ್ನೇ ಕಡೆಗಣಿಸಿದ್ದು ವಿಪರ್ಯಾಸ. ಜನಪ್ರತಿನಿಧಿಗಳು ಇನ್ನಾದ್ರೂ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿ ಇಲ್ಲಿ ಪ್ರಮುಖ ರೈಲುಗಳ ನಿಲುಗಡೆಗೆ ವ್ಯವಸ್ಥೆಯನ್ನ ಮಾಡಿ ಗ್ರಾಮಸ್ಥರಿಗೆ ಅನುಕೂಲವನ್ನ ಮಾಡಿಕೊಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಂದ ನ್ಯೂಸ್ 24/7 ಉಡುಪಿ.